ಇದು ಒರಿಜಿನಲ್ ಚಾರ್ಜ್ ಶೀಟ್ ಅವತ್ತಿದು ಬ್ರಿಟಿಷರೇ ಟೈಪ್ ಮಾಡಿದಂತ ಇದರಲ್ಲೇ ಇದೆ. ಎ.ಜೆ. ಆರ್ಬರ್ಟ್ ನಾಟ್ ಅಂತ ಹೇಳುವರು 1837 ಅಲ್ಲಿ ತಯಾರು ಮಾಡಿದ ಚಾರ್ಜ್ ಶೀಟ್. ಸ್ವಾತಂತ್ರ್ಯ ಹೋರಾಟಗಾರರು ಊರ ಜನರೆಲ್ಲ ಬರುವವರೆಗೆ ಈಸ್ಟ್ ಇಂಡಿಯಾ ಕಂಪನಿಯ ಪಿಯೋನ್ ಆಗಿದ್ದವರು ಎಲ್ಲ ಜನರನ್ನೆಲ್ಲ ನೋಡಿ ಆ ರೋಷ ನೋಡಿ ಅವರು ಕೂಡ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ತಿರುಗಿ ಬಿದ್ದು ಅಲ್ಲಿ ಹೋರಾಟ ನಡೆಸುವಂಥದ್ದು ಏಷ್ಯಾಟಿಕ್ ಜರ್ನಲ್ ಅಲ್ಲಿ ಈ ಘಟನೆ 1837 ಅಲ್ಲಿ ನಡೆದಿದ್ದು. 2 ವರ್ಷದ ನಂತರ 1839 ವಾಲ್ಯೂಮಲ್ಲಿ ಪುತ್ತೂರು ದೇವರ ಗದ್ದೆಯಲ್ಲಿ ಏನೇನು ಸಂಭಾಷಣೆ ಆಗಿದೆ ಅಂತ ಹೇಳುವಂಥದ್ದು ಸಮೇತ ಅದರಲ್ಲಿ ಉಲ್ಲೇಖ ಇದೆ. ಈಸ್ಟ್ ಇಂಡಿಯಾ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರು ಬರೀತಾರೆ, ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಕಡೆ ಭೀಕರ ಬರಗಾಲ, ಸಮುದ್ರದ ಹತ್ರ ಇರೋ ಬಾವಿಗಳೆಲ್ಲ ಆವಿಯಾಗ್ತದೆ, ಆದರೆ ಈ ದೇವಸ್ಥಾನದಲ್ಲಿ ನೀರು ಮತ್ತು ಗ್ರೇನ್ಸ್ ಎಲ್ಲ ಒಳ್ಳೆ ಸ್ಟಾಕ್ ಇತ್ತು, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಳ್ಳೆಯ ಒಂದಿಷ್ಟು ಡಿಫೆನ್ಸ್ ಕೂಡ ಇತ್ತು ಅಂತ ಹೇಳುವಂಥದ್ದನ್ನು ಅವರು ಬರೀತಾರೆ. ನಮಸ್ತೆ ಪುತ್ತೂರಿನ ಎಲ್ಲ ಮಾಧ್ಯಮ ಮಿತ್ರರಿಗೆ. ಇವತ್ತು ಇಲ್ಲಿ ಪ್ರೆಸ್ ಮೀಟ್ ಯಾಕೆ ಯಾವ ಉದ್ದೇಶಕ್ಕೋಸ್ಕರ ಇವತ್ತು ಕರೆದಿರುವಂಥದ್ದು ಅಂತ ಹೇಳಿದರೆ, ಈ ಮಾರ್ಚ್ ತಿಂಗಳು ಫೆಬ್ರವರಿ, ಮಾರ್ಚ್, ಏಪ್ರಿಲ್ ಅಂತ ಸಾಮಾನ್ಯ, ಅದರಲ್ಲೂ ಪುತ್ತೂರು, ವಿಶೇಷವಾಗಿ ಪುತ್ತೂರಿನ ಬಗ್ಗೆ ಮಾತಾಡೋದಾದರೆ ಈ ಮಾರ್ಚ್ 30, 1837 ಅಂದರೆ 186 ವರ್ಷಗಳ ಹಿಂದಿನ ನಾವು ಒಂದು ಇತಿಹಾಸವನ್ನು, ದಾಖಲೆ ಇರುವಂಥ ಒಂದು ಇತಿಹಾಸವನ್ನು ನಾವು ಮಾತಾಡ್ತಿರುವಂಥದ್ದು. 30 ಮಾರ್ಚ್ 1837 ದೇವಸ್ಥಾನದ ಗದ್ದೆಯಲ್ಲಿ ಅಲ್ಲಿ ಜಮಾಬಂದಿ ಈಸ್ಟ್ ಇಂಡಿಯಾ ಕಂಪನಿಯ, ಆಗ ಕಂಪನಿ ಸರ್ಕಾರ ಅಂತ ನಾವು ಒಂದಿಷ್ಟು ದಾಖಲೆಗಳಲ್ಲಿ ನೋಡ್ತೇವೆ, ಹಿರಿಯರು ಹೇಳೋದನ್ನು ಕೇಳ್ತೇವೆ, ಕಂಪನಿ ಸರ್ಕಾರ ಅಂತ ಇದ್ದಂಥ ಕಾಲ ಅದು. ಆ ಕಂಪನಿ ಸರ್ಕಾರ ನಡೆಸ್ತಿದ್ದಂಥ ಜಮಾಬಂದಿ ನಡೀತಿದ್ದಂಥ ದಿನ ಅದು 30 ಮಾರ್ಚ್ 1837. 10 ಏಪ್ರಿಲ್ 1834, 10 ಏಪ್ರಿಲ್ 1834 ಆಗ ಮಾಗಣೆ ಸೀಮೆ ಅಂತ ಹೇಳುವಂಥ ಸಿಸ್ಟಮ್ ಇದ್ದದ್ದು, ಈಗಿನ ತಾಲೂಕು ಡಿಸ್ಟ್ರಿಕ್ಟ್ ಅಂತ ಇರೋದಿಲ್ಲ. 10 ಏಪ್ರಿಲ್ 1834 ಈಗ ನೀವು ಕ್ಯಾಲ್ಕಟ್ಟಾ ರಿವ್ಯೂ ಅಲ್ಲಿ ನೋಡಿದರೆ, ಈಗ ನೀವು ಸೋರ್ಸ್ ಅಥವಾ ಆಧಾರ ಯಾವುದು ಅಂತ ಕೇಳಿದರೆ 10 ಏಪ್ರಿಲ್ 1834 ಪುತ್ತೂರು ಮಾಗಣೆ ಮತ್ತು ಆಗ ಅದನ್ನು ಅಮರಸುಳ್ಯ ಮಾಗಣೆ ಅಂತ ಕರಿತಾ ಇದ್ರು. ಪುತ್ತೂರು ಮಾಗಣೆ ಮತ್ತು ಅಮರಸುಳ್ಯ ಮಾಗಣೆಯನ್ನು ಈಸ್ಟ್ ಇಂಡಿಯಾ ಕಂಪನಿ ಅದರ ತೆಕ್ಕೆಗೆ ತಗೊಳ್ತದೆ. ಸೊ ಅದರ ತೆಕ್ಕೆಗೆ ತಗೊಂಡ ಕೂಡಲೇ ಅವ್ರು ಏನು ಮಾಡ್ತಾರೆ ಹೇಳಿದರೆ, ವಿಶ್ವದಲ್ಲಿ ನೀವು ಎಲ್ಲೇ ನೋಡದಂಥ, ಎಲ್ಲೇ ಕೇಳಿರದಂತಹ ಒಂದು ಫಿಕ್ಸ್ಡ್ ಮ್ಯಾಕ್ಸಿಮಮ್ ಆ್ಯನ್ಯುವಲ್ ಮನಿ ಅಸೆಸ್ಮೆಂಟ್ ಅಂತ ಹೇಳೋದನ್ನು ಅವರು ಜಾರಿಗೆ ತರ್ತಾರೆ. ಇದು ಯಾವುದೇ ಜನರ ಹತ್ರ ಕೇಳಿಯೋ, ಅವರು ಯಾರ ಹತ್ರ ಆದರೂ ಕೇಳಿಯೋ, ಕನ್ಸಲ್ಟ್ ಮಾಡಿಯೋ ಅವರು ಮಾಡಿರುವಂಥದ್ದಲ್ಲ. ಅವರು ಒಂದಿಷ್ಟು ತೆರಿಗೆ ಅಂತ ಹೇಳುವ ನೆಪದಲ್ಲಿ ಜನರಿಂದ ಹಣ ವಸೂಲಿ ಮಾಡುವಂಥ ಒಂದು ದಂಧೆಯನ್ನು ಈಸ್ಟ್ ಇಂಡಿಯಾ ಕಂಪನಿಯವರು ಪ್ರಾರಂಭ ಮಾಡ್ತಾರೆ 10 ಏಪ್ರಿಲ್ 1834 ನಂತರ. 1835 ಇದು ಎಲ್ಲೂ ನಮ್ಮ ಚರಿತ್ರೆ ಪುಸ್ತಕಗಳಲ್ಲಿ ನೋಡ್ಲಿಕ್ಕೆ ಸಿಗೋದಿಲ್ಲ, ಎಲ್ಲೂ ಕೇಳಲಿಕ್ಕೆ ಸಿಗೋದಿಲ್ಲ. ನನಗೂ ಒಂದಿಷ್ಟು ಅಧ್ಯಯನದ ಸಂದರ್ಭದಲ್ಲಿ ಆಶ್ಚರ್ಯವಾದಂಥದ್ದು, ಈಗ ನಾವು ಅಮರ ಸುಳ್ಯ ಕ್ರಾಂತಿ ಅಂತ ಈಗ ಒಂದು ಸ್ವಲ್ಪ ಪ್ರಚಲಿತದಲ್ಲಿ ಇರುವಂಥದ್ದು, ಅದೇನೊಂದು ಕ್ರಾಂತಿ ಆಯಿತು, ಏನೋ ಒಂದು ಹೋರಾಟ ಆಯಿತು, ಸುಳ್ಯಡ್ದು ಪೂರ ಬತ್ತೊಂದು ಪೂರ ಕುಡ್ಲಗ ಬೋಯರಿಗೆ ಪೂರ ಬಾರಿ ಮಲ್ಲ ಒಂದು ಹಣ್ಣಿಗೆ ಅಂತ ಹೇಳೋದನ್ನು ನಾವು ಕೇಳ್ತೇವೆ ಸಾಮಾನ್ಯವಾಗಿ ಆಡು ಭಾಷೆಯಲ್ಲಿ. ಬಟ್ ಅದು ನಿಜವಾಗಿ ಹೋರಾಟದ ರೀತಿಯಲ್ಲಿ ನಡೆದಿದ್ದ ಅಂತ ನೀವು ಕೇಳಿದರೆ, ನನಗೆ ಅಧ್ಯಯನದ ಸಂದರ್ಭದಲ್ಲಿ ಸಿಕ್ಕಿರುವಂಥದ್ದು 1835 1835 ಈ ಸುಳ್ಯ ಪುತ್ತೂರು ಈ ಪರಿಸರದಿಂದ ಒಂದು ಡೆಲಿಗೇಷನ್, ಸುಳ್ಯ ಈ ಪರಿಸರದಿಂದ ಕ್ಯಾಲ್ಕಟ್ಟಾ, ಆಗಿನ ವಿಲಿಯಂ ಬೆಂಟಿಂಗ್ ಅಂತ ಹೇಳುವವರು ಗವರ್ನರ್ ಜನರಲ್ ಆಗಿದ್ದರು. ಅಲ್ಲಿ ಆ ಸಂದರ್ಭದಲ್ಲಿ ಅವರು ಇಲ್ಲಿಂದ ಅಲ್ಲಿಗೆ ಹೋಗಿ, ಡೆಲಿಗೇಷನ್ ಹೋಗಿ, ನೀವು ಯಾತಕ್ಕೋಸ್ಕರ ಇದನ್ನು ಮಾಡಿದ್ರಿ, ಯಾವ ಕಾರಣಕ್ಕೋಸ್ಕರ ನೀವು ಜನರಿಂದ ಹಣವನ್ನು ಒತ್ತಾಯ ಮಾಡಿ ನೀವು ವಸೂಲಿ ಮಾಡ್ತಿದ್ದೀರಿ ಅಂತ ಹೇಳುವಂಥದ್ದನ್ನಲ್ಲಿ ಕೇಳ್ತಾರೆ ಅಂತ ಹೇಳುವಂಥದ್ದು ದಾಖಲೆಯಲ್ಲಿದೆ. ಬಹಳ ಆಶ್ಚರ್ಯಕರ ಅದು. ಇವರು ಒಮ್ಮೆಗೆ ಹೋರಾಟ ಅಂತ ಹೇಳಿ ಎದ್ದಿದ್ದಲ್ಲ, ಹೋಗಿ ಮಾತುಕತೆ, ಈಗ ನಾವು ಬ್ಯೂರೋಕ್ರಸಿ, ಡಿಪ್ಲೊಮಸಿ ಅಂತೆಲ್ಲ ಹೇಳ್ತಾವಲ್ಲ, ಆ ರೀತಿಯ ಒಂದು ಮನೋಭಾವ ಇಲ್ಲಿನ ಜನರಿಗಿತ್ತು ಅಂತ ಹೇಳುವಂಥದ್ದು ಅದರಿಂದ ಸ್ಪಷ್ಟ ಆಗ್ತದೆ. ಅಲ್ಲಿ ಕೇಳ್ತಾರೆ ಇವರು, ನೀವು ಇದನ್ನು ರಿಗ್ರೆಟ್ ಮಾಡ್ತೀರಿ ಮುಂದೊಂದು ದಿನದಲ್ಲಿ, ಬ್ರಿಟಿಷರು ಬರೆದಿದ್ದಾರೆ ಅದನ್ನು, ಊರಿನ ಜನರು ಹೇಳ್ತಾರಂತೆ ನೀವು ರಿಗ್ರೆಟ್ ಮಾಡ್ತೀರಿ ಇದನ್ನು ಅಂತ. ಬ್ರಿಟಿಷರು ಆ ವಿಲಿಯಂ ಬೆಂಟಿಂಗ್ ಆಗಿನ ಗವರ್ನರ್ ಜನರಲ್ ಇವರನ್ನು ಕ್ಯಾರೆ ಮಾಡೋದಿಲ್ಲ, ಇವರಿಗೆ ಅದನ್ನು ಪರ್ಸ್ನಲಿ ತಗೊಂಡು ಇವರು ಒಂದು ಸ್ವಲ್ಪ ಉಗ್ರತ್ವ ತೋರಿಸ್ಬೋದಿತ್ತು 1835 ಹಾಗೆ ಮಾಡಲಿಕ್ಕೆ ಹೋಗಲಿಲ್ಲ. ನೀವು 1836 ಬನ್ನಿ, 1 ವರ್ಷ ನಂತರ ಸೆಪ್ಟೆಂಬರ್ 1836 ಜನಗಣತಿ, ಸೆನ್ಸಸ್ ನಡೀತದೆ ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರದ್ದು. ಆ ಜನಗಣತಿ ನಡೆಯುವಾಗ, ಸೆನ್ಸಸ್ ರಿಪೋರ್ಟ್ನಲ್ಲಿ ಬರೀತಾರೆ ಬ್ರಿಟಿಷರು, ಇನ್ ದ ಮಂತ್ ಆಫ್ ಸೆಪ್ಟೆಂಬರ್ 1836 a desolate drought hit the country and not a drop of rain fell till the end of nearly 7 to 8 months till the end of April ಅಂತ. ಅಂದರೆ ಸುಮಾರು ಸೆಪ್ಟೆಂಬರ್ 1836 ಏಪ್ರಿಲ್ ತಿಂಗಳ ಅಂತ್ಯದವರೆಗೆ ಒಂದು ತುತ್ತು ಮಳೆ ನೀರು, ಒಂದು ಹನಿ ಮಳೆ ನೀರು ಕೂಡ ಬಿದ್ದಿರಲಿಲ್ಲ. ಅಷ್ಟು ದೊಡ್ಡ ಒಂದು ಭೀಕರ ಬರಗಾಲ ಇತ್ತು ಅಂತ ಹೇಳುವಂಥದ್ದು ಸೆಪ್ಟೆಂಬರ್ 1836 ಈಸ್ಟ್ ಇಂಡಿಯಾ ಕಂಪನಿ ಸರ್ಕಾರದ ಒಫಿಷಿಯಲ್ ಸೆನ್ಸಸ್ ರಿಪೋರ್ಟಲ್ಲಿದೆ. ಇದು ಯಾವುದೇ ರೀತಿಯ ಊಹಾಪೋಹಗಳಲ್ಲ. ಸೊ ಇಂಥ ಸಂದರ್ಭ ಅಲ್ಲಿ 34 ವಶಪಡಿಸ್ಕೊಳ್ತಾರೆ. 35 ಇವರು ಬ್ರಿಟಿಷರ ಹತ್ರ ಮಾತಾಡಿದ್ರು, ಬ್ರಿಟಿಷರು ಇವರನ್ನು ಇಗ್ನೋರ್ ಮಾಡ್ತಾರೆ, ನೆಗ್ಲೆಕ್ಟ್ ಮಾಡ್ತಾರೆ. 35 ಇವರಿಗೆ ಪಾಪ ಭೀಕರ ಬರಗಾಲ. 35 ಬಂತು, 37 ಸಂದರ್ಭ. 35 ಭೀಕರ ಬರಗಾಲ ಬರುವಂಥದ್ದು. 37 ಬರುವಾಗ ಈ ಭೀಕರ ಬರಗಾಲ ಜಾಸ್ತಿ ಆಗ್ತದೆ, ದುಡ್ಡು ಕೊಡುವಂಥದ್ದು ಇದು ಬರ್ತದೆ, ಎಲ್ಲ ಆಗಿ ಜಮಾಬಂದಿಯ ದಿನ ಬರ್ತದೆ 30 ಮಾರ್ಚ್. ಆ ದಿನ ದಾಖಲೆಗಳ ಪ್ರಕಾರ ನಡೆದಿದ್ದು ಏನು ಅಂತ ಹೇಳಿದರೆ, ಅಥವಾ ಒಂದಿಷ್ಟು ನಾವು ಕಾಮನ್ ಸೆನ್ಸ್ ಆಲೋಚನೆ ಮಾಡಿದರೂ ಕೂಡ ನೋಡಿ,
ಇವರಿಗೆ ಪುತ್ತೂರಿಗೆ ಬಂದು, ಈಗ ಪುತ್ತೂರಲ್ಲಿ ಜಮಾಬಂದಿ ನಡೀತಾ ಇದ್ದದ್ದು ಕಂಪನಿ ಸರ್ಕಾರದ್ದು, ಬಹುಶಃ ಪುತ್ತೂರಿಗೆ ಬಂದು ಒಂದು ಶಕ್ತಿ ಪ್ರದರ್ಶನ ಮಾಡ್ಬೋದಿತ್ತು ಏನು ಆಗಿನ. ಇದು ನಮಗೆ ಇವತ್ತು ಮಾತಾಡ್ಲಿಕ್ಕೆ ಸುಲಭ, ಬಟ್ ಆಗಿನ ಪರಿಸ್ಥಿತಿಯನ್ನು ನಾವು ಅರ್ಥ ಮಾಡ್ಕೊಳ್ಬೇಕಾಗ್ತದೆ. ಬಟ್ ಅದನ್ನು ನಾವು ನೋಡ್ಲಿಕ್ಕೆ ಹೋಗುವಾಗ ಅಲ್ಲಿ ನಮಗೆ ಸಿಗುವಂಥದ್ದು ಈ ನಮ್ಮ ಊರಿನ ಹೋರಾಟಗಾರರು, ಸ್ವಾತಂತ್ರ್ಯ ಹೋರಾಟಗಾರರು, ಅದರಲ್ಲಿ ಯಾವುದೇ ಜಾತಿ ಭಾಷೆ ಪ್ರಾಂತ್ಯದ ನಾವು ಅದರಲ್ಲಿ ವಿಂಗಡಣೆ ಮಾಡುವಂಥದ್ದು ಅಂತಿಲ್ಲ. ಜನರ ಮೇಲೆ ದುಡ್ಡಿನ ಹೇರಿಕೆ ಆಗಿದ್ದದ್ದು, ಜನರಿಗೆ ಕಷ್ಟ ಆಗಿದ್ದು. ಇವರು ಏನು ಮಾಡ್ತಾರೆ ಹೇಳಿದರೆ, ಈ ಬ್ರಿಟಿಷರಿಗೆ ವಿರೋಧ ಸೂಚಕ, ಇವತ್ತು ನಾವು ಪ್ರೊಟೆಸ್ಟ್ ಅಂತ ಹೇಳುವಂಥದ್ದು ನಾವು ಮಾತಾಡ್ತಾ ಇಲ್ಲ ಇವತ್ತಿನ ಭಾಷೆಯಲ್ಲಿ ಹೇಳಿದ್ರೆ, ಈ ಪ್ರತಿಭಟನೆ ವಿರೋಧ ಸೂಚಕವಾಗಿ ಬೆಳ್ಳಾರಿಯಲ್ಲಿ ಈಗ ನಾವು ಬಂಗ್ಲೆಗುಡ್ಡೆ ಅಂತ ಭಾರಿ ಪ್ರಸಿದ್ಧಿಯಾಗಿದೆ. ಮೊನ್ನೆ 25 ಫೆಬ್ರವರಿಗೆ ಅಲ್ಲಿ ಶಂಕುಸ್ಥಾಪನೆಯೂ ಆಯ್ತಲ್ಲ, ಒಂದು ಯುದ್ಧ ಸ್ಮಾರಕ ಆಗಬೇಕು ಅಂತ. ಬಹುಕಾಲದ ನಮ್ಮ ಊರಿನ ಬಹುಕಾಲದ ಕನಸಿನ ಯೋಜನೆ, ಬಹುಕಾಲದ ಒಂದು ಬೇಡಿಕೆ ಕೂಡ. ಅನೇಕ ಹಿರಿಯರು ಅದಕ್ಕೋಸ್ಕರ ಅದರಲ್ಲೊಂದು ಏನಾದರೂ ಅದನ್ನು ನೆನಪಿಸುವಂಥದ್ದಾಗಬೇಕು ಅಂತ ಇಷ್ಟರವರೆಗೆ ಬೇಡಿಕೆಯನ್ನು ಇಟ್ಟಿದ್ರು. ಈಗ ಕಳೆದ ವರ್ಷ ಪ್ರಕಟಗೊಂಡ ನನ್ನ ಪುಸ್ತಕದಲ್ಲಿ ಕೂಡ ನಮ್ಮ ತುಳು ಅಕಾಡೆಮಿ ಮತ್ತು ಚೆಲ್ಸಿ, ಲಂಡನ್ನ ಚೆಲ್ಸಿಯಲ್ಲಿರೋ ನ್ಯಾಷನಲ್ ಆರ್ಮಿ ಮ್ಯೂಸಿಯಂ, ಬ್ರಿಟಿಷ್ ಸರ್ಕಾರದ ಅವರು ಕೂಡ ಸಹಯೋಗಿತ್ವ ಕೊಟ್ಟು ಈ ಪುಸ್ತಕ ಆದಂಥದ್ದು. ಸೊ ಇದರಲ್ಲಿ ಬೆಳ್ಳಾರಿಯಲ್ಲಿ ಒಂದು ಯುದ್ಧ ಸ್ಮಾರಕ ಆಗಬೇಕು, ಎಲ್ಲರನ್ನೂ ಒಳಗೊಂಡ, ಅದೊಂದು ಜಾತಿಗೆ ಸೀಮಿತವಾಗಿಯೋ ಪ್ರಾಂತ್ಯಕ್ಕೆ ಸೀಮಿತವಾಗಿಯೋ ಭಾಷೆಗೆ ಸೀಮಿತ ಆಗಿ ಅಲ್ಲ. ನಾಳೆ ಮುಂದಿನ ದಿನ ಅಲ್ಲೊಂದು ಯುದ್ಧ ಸ್ಮಾರಕ ಆಯಿತು ಅಂತ ಆದರೆ, ಈಗ ಡೆಲ್ಲಿಯಲ್ಲಿ ನ್ಯಾಷನಲ್ ವಾರ್ ಮೆಮೋರಿಯಲ್ ಇದೆ, ಡೆಲ್ಲಿಗೆ ಹೋಗೋದು ಬೇಡ, ಮಂಗಳೂರೇ ಮಾತಾಡೋ, ಕದ್ರಿಯಲ್ಲಿ ಒಂದು ವಾರ್ ಮೆಮೋರಿಯಲ್ ಇದೆ. ಈಗ ನಮ್ಮ ಸುಳ್ಯದಲ್ಲಿ ಅಂತಹ ಒಂದು ದೊಡ್ಡ ಚರಿತ್ರೆ ಇರುವಾಗ, ಸುಳ್ಯ ಅಂತಲ್ಲ ಒಟ್ಟು ಈ ಪರಿಸರದಲ್ಲಿ, ಸುಳ್ಯದಲ್ಲಿ ಇವತ್ತಿನವರೆಗೆ ಸ್ವಾತಂತ್ರ್ಯ ಸಿಕ್ಕಿ 75 ವರ್ಷ ಆಯಿತು ಅಂತ ನಾವು ಮಾತಾಡ್ತೇವೆ. ಈ ಘಟನೆ ನಡೆದು 186 ವರ್ಷ ಆಯಿತು ಅಂತ ನಾವು ಮಾತಾಡ್ತೇವೆ. ಒಂದೇ ಒಂದು ಯುದ್ಧ ಸ್ಮಾರಕ ಇಲ್ಲ ಅಂತ ಹೇಳುವಂಥದ್ದು ಬೇಜಾರದ ಸಂಗತಿ ಆಗಿತ್ತು. ಆದರೆ ಈಗ ಸ್ವಲ್ಪ ಅಲ್ಲಿ ಯುದ್ಧ ಸ್ಮಾರಕ ಆಗುವಂಥ ತಯಾರಿಗಳೆಲ್ಲ ಆಗ್ತಾ ಉಂಟು. ಸೊ ಈ ರೀತಿ ಅದೇ ಬೆಳ್ಳಾರಿಯಲ್ಲಿ ನೀವು ಆಗಿನ ಒರಿಜಿನಲ್ ಚಾರ್ಜ್ ಶೀಟ್ ನೋಡಿದರೆ, ಇದು ಒರಿಜಿನಲ್ ಚಾರ್ಜ್ ಶೀಟ್ ಅವತ್ತಿದು ಬ್ರಿಟಿಷರೇ ಟೈಪ್ ಮಾಡಿದಂಥ ಇದರಲ್ಲೇ ಇದೆ. ಅದು ಇದರಲ್ಲಿ ಬೆಳ್ಳಾರಿಯಲ್ಲಿ ತಾಲೂಕು ಕಚೇರಿ ಇತ್ತು ಅಂತ ಹೇಳುವಂಥದ್ದನ್ನು ಬ್ರಿಟಿಷರು ಅವರೇ ಬರೆದಿದ್ದಾರೆ ನೋಡಿ. ಇದರಲ್ಲಿ ಅನಿಂದಿತು ಬರ್ತಂಥ ಚರಿತ್ರೆಯಲ್ಲಿದೆ. AJ ಆರ್ಬರ್ಟ್ ನಾಟ್ ಅಂತ ಹೇಳುವವರು 1837ನಲ್ಲಿ ತಯಾರು ಮಾಡಿದ ಚಾರ್ಜ್ ಶೀಟ್ನಲ್ಲಿದೆ. ಬೆಳ್ಳಾರಿ ಪೇಟೆಯಲ್ಲಿದ್ದ ತಾಲೂಕು ಕಚೇರಿಯ ಮೇಲೆ ಆಗಿನ ಊರವರೆಲ್ಲರೂ ಎಲ್ಲರೂ ಸೇರಿ ಅಲ್ಲಿ ದಾಳಿ ಮಾಡ್ತಾರೆ. ನೀವು ಅಲ್ಲಿ ಕೂಡ ಒಂದು ವಿಶೇಷತೆ ನೋಡೋದಾದರೆ, ನಾವು ಯಾವಾಗಲೂ ದಾಖಲೆಗೆ ಇಟ್ಕೊಂಡೇ ಮಾತಾಡಬೇಕು ಅಂತ ಹೇಳುವಂಥದ್ದು ಹಿಸ್ಟ್ರಿ ಸ್ಟೂಡೆಂಟ್ ಆಗಿ ನೋಡಿ. ಇಲ್ಲಿ ಸುಬ್ಬ ಅಂತ ಹೇಳುವ ಒಂದು ಕ್ಯಾರೆಕ್ಟರ್ ಬರ್ತದೆ. ಸಾಮಾನ್ಯವಾಗಿ ನಾವು ಸಿನಿಮಾದಲ್ಲಿ ನೋಡ್ತೇವೆ, ಒಬ್ಬ ಲಾರ್ಜರ್ ದೆನ್ ಲೈಫ್ ಹೀರೋ ಅಂತ ಹೇಳ್ತೇವೆ, ಆ ಸಂದರ್ಭ ಅವರ ಹೀರೋ ಆಗೋದು ಅಂತ. ಇಲ್ಲಿ ಸುಬ್ಬ ಅಂತ ಹೇಳುವವರು ಪಿಯೋನ್ ಆಗಿದ್ರಂತೆ ಈಸ್ಟ್ ಇಂಡಿಯಾ ಕಂಪನಿದು. ಇದು ಯಾರಿಗೂ ಗೊತ್ತಿಲ್ಲದಂಥ ವಿಷಯ ಇದು. ಸ್ವಾತಂತ್ರ್ಯ ಹೋರಾಟಗಾರರು ಊರ ಜನರೆಲ್ಲ ಬರುವವರೆಗೆ ಈಸ್ಟ್ ಇಂಡಿಯಾ ಕಂಪನಿಯ ಪಿಯೋನ್ ಆಗಿದ್ದವರು ಎಲ್ಲ ಜನರನ್ನೆಲ್ಲ ನೋಡಿ, ಆ ರೋಷ ನೋಡಿ ಅವರು ಕೂಡ ಈಸ್ಟ್ ಇಂಡಿಯಾ ಕಂಪನಿ ವಿರುದ್ಧ ತಿರುಗಿ ಬಿದ್ದು ಅಲ್ಲಿ ಹೋರಾಟ ನಡೆಸುವಂಥದ್ದು ಈಗ ದಾಖಲೆಯಲ್ಲಿದೆ. ಒಂಥರ ಸಿನಿಮೆಯ ಶೈಲಿಯಲ್ಲಿದೆ, ನಂಬಲಿಕ್ಕೆ ಒಂದು ಸ್ವಲ್ಪ ಕಷ್ಟ ಆದರೂ ದಾಖಲೆಯೇ ಆ ರೀತಿ ಹೇಳ್ತಾ ಇದೆ. ಸೊ ಅಲ್ಲಿ ಒಂದು ರೀತಿಯಲ್ಲಿ ಪ್ರತಿಭಟನೆಯ ಒಂದು ಏನು ಹೇಳೋದು ಸೂಚನೆ, ಬ್ರಿಟಿಷರಿಗೆ ಮುನ್ಸೂಚನೆ ಅಂತ ಹೇಳುವಂಥದ್ದು, ಅಥವಾ ಇದೊಂದು ದೊಡ್ಡ ಮೂವ್ಮೆಂಟ್ ಆಗ್ತದೆ ಅಂತ ಹೇಳುವ ಒಂದು ಮುನ್ಸೂಚನೆ ಅಲ್ಲಿ ಪ್ರಾರಂಭ ಆದರೆ, ಇದು ಬೆಳಿಗ್ಗೆ ಹೊತ್ತು ನಡೆದಿದ್ರೆ ಬೆಳ್ಳಾರಿಯಲ್ಲಿ, ಅಲ್ಲಿ ತಾಲೂಕು ಕಚೇರಿ, ಈಗಿನ ಬಂಗ್ಲೆಗುಡ್ಡೆಯನ್ನು ಅವರು ವಶಪಡಿಸ್ಕೊಳ್ತಾರೆ. ದಾಖಲೆಗಳ ಪ್ರಕಾರ ಆಗಿನ 13,000 ರೂಪಾಯಿಯಷ್ಟು ಅಮೌಂಟನ್ನು ಅವರು ವಾಪಸ್ ತಗೊಳ್ತಾರೆ ಎಲ್ಲರೂ ಊರಿನವರು ಸೇರಿ. ಮತ್ತು ಅಲ್ಲಿದ್ದ ಕೆಲವು ಈಸ್ಟ್ ಇಂಡಿಯಾ ಕಂಪನಿಯ ಸಿಬ್ಬಂದಿಗಳನ್ನೆಲ್ಲ ಬಂಧನ, ಕಿಡ್ನಾಪ್ ಅಂತ ಹೇಳುವಂಥದ್ದು ಮಾಡ್ತಾರೆ. ಅಲ್ಲಿಂದ ಅವರು ಪ್ರತಿಭಟನೆ, ಅಲ್ಲೊಂಥರ ಅವರಿಗೆ ಒಂದು ವಿಕ್ಟ್ರಿ, ಅದನ್ನು ಅಲ್ಲಿ ಒಂದು ಪ್ರಾರಂಭ ಆಯಿತು ಅಂತ ಹೇಳೋದು ಬೇಡ. ಯಾಕಂದರೆ ಈಗ ನಾನು ಮುಂದೆ ಇವತ್ತು ಪ್ರಸ್ತಾಪ ಮಾಡಲಿಕ್ಕಿರುವಂಥ ವಿಷಯಕ್ಕೆ ಅದು ಸ್ವಲ್ಪ ಲಿಂಕ್ ಆಗಿರುವಂಥದ್ದು. ಇವರು ಬೆಳ್ಳಾರಿಯಿಂದ ಪುತ್ತೂರು ಇಲ್ಲಿಗೆ ಬರ್ತಾರೆ, ನಮ್ಮ ದೇವರನ್ನ ಕಂಡ ದೇವರ ಗದ್ದೆ ಅಂತ ಹೇಳ್ತಾರೆ, ಇಲ್ಲಿಗೆ ಬರ್ತಾರೆ, ಜಮಾಬಂದಿ ನಡೀತಾ ಇರ್ತದೆ. ಆಗ ನನಗೆ ಇದು ದಾಖಲೆ ಅಧ್ಯಯನದ ಸಂದರ್ಭದಲ್ಲಿ ನನಗೆ ಆಶ್ಚರ್ಯ ಆದಂಥದ್ದು, ಈ ಏಷ್ಯಾಟಿಕ್ ಜರ್ನಲ್ ಅಂತ ಹೇಳುವಂಥದ್ದು, ಅದು ಬ್ರಿಟಿಷರು ಸ್ಥಾಪನೆ ಮಾಡಿದ್ದು, ಇವತ್ತು ಕೂಡ ಇದೆ. ಅದು ನೀವೊಂದು ಥೀಸಿಸ್ ಬರೆದ್ರಿ ಅಂತ ಹೇಳಿದರೆ ಅದಕ್ಕೆ ಏಷ್ಯಾಟಿಕ್ ಜರ್ನಲ್ ಹೋಗ್ಬೇಕಾದ್ರೆ ಅವರ ಸ್ಟ್ಯಾಂಡರ್ಡ್ಸ್ ತುಂಬ ಜಾಸ್ತಿ ಇದೆ. ಅದರಲ್ಲಿ ಅವರು ಏನೋ ಇಂಥದ್ದೆಲ್ಲ ಕೊಟ್ಟದನ್ನು ಹೀಗೆ ತಗೊಳ್ಳೋದಿಲ್ಲ, ಅವರು ಅದನ್ನು ತುಂಬ ಪರಿಶೀಲನೆ ಮಾಡಿ ತಗೊಳ್ಳುವಂಥದ್ದು. ಅಂಥ ಏಷ್ಯಾಟಿಕ್ ಜರ್ನಲಲ್ಲಿ ಈ ಘಟನೆ 1837ನಲ್ಲಿ ನಡೆದಿದ್ದು. 2 ವರ್ಷದ ನಂತರ 1839 ವಾಲ್ಯೂಮಲ್ಲಿ ಪುತ್ತೂರು ದೇವರ ಗದ್ದೆಯಲ್ಲಿ ಏನೇನು ಸಂಭಾಷಣೆ ಆಗಿದೆ ಅಂತ ಹೇಳುವಂಥದ್ದು ಸಮೇತ ಅದರಲ್ಲಿ ಉಲ್ಲೇಖ ಇದೆ. ಅಂದರೆ ಊರ ಜನರೆಲ್ಲರೂ ಬಂದು ಆಗಿನ ಈಸ್ಟ್ ಇಂಡಿಯಾ ಕಂಪನಿಯ ಶೆರಿಸ್ಟೇದಾರ, ಕೆನರಾದ ಶೆರಿಸ್ಟೇದಾರರ ಮುಖ್ಯಸ್ಥರು, ಹೆಡ್ ಆಫ್ ಶೆರಿಸ್ಟೇದಾರ್ ಆಫ್ ಕೆನರಾ ದೇವಪ್ಪ ಅಂತ ಹೇಳುವವರು ಊರವ್ರ ಹತ್ರ ಹೇಳ್ತಾರಂತೆ, ನಿಮ್ಮ ಧಾನ್ಯ ನಿಮ್ಮ ಅನ್ನ ಎಲ್ಲ ಇಟ್ಕೊಂಡು ನಾನೇನು ಮಾಡಬೇಕು, ನನಗೆ ಹಣ ಕೊಡಿ ಅಂತ. ಇವ್ರು ಹೇಳ್ತಾರಂತೆ, ನಾವು ಹಣ ಎಲ್ಲಿಂದ ಇದು ಕೊಡೋದು, ಧಾನ್ಯದ್ದು ಕೇಳಿ ಯಾರೂ ವಿರೋಧಿಸೋದಿಲ್ಲ ಅಂತ. ಈ ರೀತಿಯ ಸಂಭಾಷಣೆಗಳೇ ದಾಖಲಾಗಿವೆ. ಸೊ ಅಷ್ಟೊತ್ತಿಗೆ ಜನರು ಹೇಳ್ತಾರಂತೆ, ನೀವು ಇದೇ ರೀತಿ ಮಾಡ್ತಾ ಹೋದರೆ ಅಲ್ಲಿ ಭೀಕರ ಬರಗಾಲ, ಒಂದು ಕಡೆಯಿಂದ ನೀವು ಯಾರು ಕೇಳೋದಿಲ್ಲ, ನಾವು ನಿಮ್ಮ ಹತ್ರ ಒಂದು ಸರ್ತಿ ಮಾತಾಡಿದ್ವಿ ಕ್ಯಾಲ್ಕಟ್ಟಾಗಿ ಹೋಗಿ, ಇಂಥದ್ದೆಲ್ಲ ಸಂದರ್ಭ ಆಗೋ ಜನರೇ ಹೇಳ್ತಾರಂತೆ, ದಾಖಲೆಯಲ್ಲೇ ಇದೆ. ಇಫ್ ದಿಸ್ ಕಂಟಿನ್ಯೂಸ್ ವಿ ಶಾಲ್ ಪೆರಿಶ್ ಆರ್ ಡೈ ದ ಫಾಲೋವಿಂಗ್ ಇಯರ್ ರಾದರ್ ದೆನ್ ದ್ಯಾಟ್ ಇಟ್ ಇಸ್ ಬೆಟರ್ ಟು ಡೈ ಎಟ್ ಒನ್ಸ್. ಅಂದರೆ ಹೀಗೆ ಮುಂದುವರಿತಂದರೆ ನಾವಿನ್ನು 1 ವರ್ಷದಲ್ಲಿ ನಾವೆಲ್ಲರೂ ಸಾಯ್ತೇವೆ, ಅದಕ್ಕಿಂತ ಒಮ್ಮೆಗೆ ಸಾಯುವುದು ಅನುಕೂಲಕರ ಅಲ್ವಾ ಅಂತ ಹೇಳುವಂಥದ್ದನ್ನು ಇಲ್ಲಿ ಸಂಭಾಷಣೆ ಇದು ಡಾಕ್ಯುಮೆಂಟ್ ಆಗಿದೆ. ಸೊ ಆ ಮೂಮೆಂಟಲ್ಲಿ ಅವರು ಈ ದೇವಪ್ಪ ಅಂತ ಹೇಳೋ ಹೆಡ್ ಆಫ್ ಶೆರಿಸ್ಟೇದಾರ್ ಅವರನ್ನು ಕಿಡ್ನ್ಯಾಪ್ ಮಾಡಿ, ಅಲ್ಲಿ ಅಷ್ಟೊತ್ತಿಗೆ ಮ್ಯಾಲ್ಕಾಮ್ ಲೆವಿನ್, ಆಗಿನ ಕೆನರಾದ ಡಿಸ್ಟ್ರಿಕ್ಟ್ ಕಲೆಕ್ಟರ್, ನೀವು ಇವತ್ತಿನ ಜಿಲ್ಲಾ ನಮ್ಮ DC ಆಫೀಸಿಗೆ ಹೋದರೆ ಅಲ್ಲಿ ಅವರ ಹೆಸರಿದೆ, ಎಂ ಲೆವಿನ್ ಅಂತ ಹೇಳುವಂಥದ್ದು, ಮ್ಯಾಲ್ಕಾಮ್ ಲೆವಿನ್.
ಅವರನ್ನು ಮ್ಯಾಲ್ಕಮ್ ಲೈನನ್ನು ಮತ್ತು 150 ಈಸ್ಟ್ ಇಂಡಿಯಾ ಕಂಪನಿಯ ಸಿಪಾಯಿಗಳನ್ನು ಇವರನ್ನೆಲ್ಲರನ್ನು ಓಡಿಸಿ ಈ ದೇವಪ್ಪ ಮತ್ತು ಅವರ ಒಟ್ಟಿಗಿದ್ದ ಸಂಗಡಿಗರನ್ನೆಲ್ಲ ಕಿಡ್ನ್ಯಾಪ್ ಮಾಡಿ ಇಲ್ಲಿ ಇವರಿಗೆ ದೇವರ ಅನುಗ್ರಹ ಇರ್ಬೋದು, ಒಂದಿಷ್ಟು ಕಾರಣಿಕ ಇರ್ಬೋದು, ಅದನ್ನು ನಾವು ಮಾತಾಡಲಿಕ್ಕೆ ಆಗೋದಿಲ್ಲ. ಇಂತಹ ಒಂದು ಚರಿತ್ರೆಯಲ್ಲಿ ನಡೀತದೆ. ಜಮಾಬಂದಿಗೆ ಸೇರಿದ್ದವರಲ್ಲಿ ಆ ದಿನ, ಬಟ್ ಅಲ್ಲಿ ಬೇರೆಯೇ ಒಂದು ಇದಾಗ್ತದೆ. ಅಲ್ಲಿ ಬ್ರಿಟಿಷರು ಬರೀತಾರೆ ಒಂದು 2-3 ಕಡೆಗಳಲ್ಲಿ ದೇವಸ್ಥಾನದ ಉಲ್ಲೇಖಗಳು ಬರುವಾಗ, ಒಂದು ಪ್ರಮುಖವಾಗಿ ಈಸ್ಟ್ ಇಂಡಿಯಾ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಅವರು ಬರೀತಾರೆ, ಇಲ್ಲಿ ದೇವಸ್ಥಾನದಲ್ಲಿ ಎಲ್ಲ ಕಡೆ ಭೀಕರ ಬರಗಾಲ, ದ ವೆಲ್ಸ್ ನಿಯರ್ ದ ಸೀ ಸೆಡ್ ಡ್ರೈಡ್ ಅಪ್, ಸಮುದ್ರದ ಹತ್ರ ಇರೋ ಬಾವಿಗಳೆಲ್ಲ ಆವಿಯಾಗ್ತದೆ. ಆದರೆ ಈ ದೇವಸ್ಥಾನದಲ್ಲಿ ನೀರು ಮತ್ತು ಗ್ರೇನ್ಸ್ ಎಲ್ಲ ಒಳ್ಳೆ ಸ್ಟಾಕ್ ಇತ್ತು, ಸ್ವಾತಂತ್ರ್ಯ ಹೋರಾಟಗಾರರಿಗೆ ಒಳ್ಳೆಯ ಒಂದಿಷ್ಟು ಡಿಫೆನ್ಸ್ ಕೂಡ ಇತ್ತು ಅಂತ ಹೇಳುವಂಥದ್ದನ್ನು ಅವರು ಬರೀತಾರೆ. ಮತ್ತೊಂದು ಕಡೆ ಅವರು ಬರೀತಾರೆ, ಈ ದೇವಸ್ಥಾನದಲ್ಲಿ ಈ ಜಾಗದಲ್ಲಿ ಅವರಿಗೇನೋ ಒಂದು ಅನ್ಎಕ್ಸ್ಪೆಕ್ಟೆಡ್ ಸಕ್ಸಸ್, ಅಂದರೆ ಅನಿರೀಕ್ಷಿತ ಜಯ ಸಿಗ್ತದೆ ಅಂತ. ಸೊ ಹೀಗೆ ಬೆಳ್ಳಾರಿಯಿಂದ ಪ್ರಾರಂಭ ಆದದ್ದು ಇಲ್ಲಿ ಪುತ್ತೂರಿನಲ್ಲಿ ಈ ರೀತಿ ಅವರಿಗೆ ಒಂದು ದೇವರ ಆಶೀರ್ವಾದ ಅಂತೂ ಹೇಳ್ಬೋದು, ಅನುಗ್ರಹ ಅಂತೂ ಹೇಳ್ಬೋದು. ಈ ರೀತಿಯಾಗಿ ನಂತರ ಅವರು ಮಂಗಳೂರಿಗೆ ಹೋಗ್ತಾರೆ. ಏಪ್ರಿಲ್ 3ಕ್ಕೆ ಮಂಗಳೂರು ತಲುಪ್ತಾರೆ. ಏಪ್ರಿಲ್ 5ಕ್ಕೆ ಬಾವುಟಗುಡ್ಡೆಯಲ್ಲಿ ಚರಿತ್ರೆ ಆಗ್ತದೆ. ಮತ್ತಿದೆಲ್ಲ ನಾವು ಇವತ್ತು ಚರಿತ್ರೆ ಅಂತ ಅದನ್ನು ಇವತ್ತು ನೆನಪಿಸ್ಕೊಳ್ತಾ ಇದ್ದೇವೆ. ಸೊ ಹೀಗೆ ವಿಷಯ ಇರುವಾಗ ಇವತ್ತು ಇಲ್ಲಿ ಸೇರಿರುವಂಥದ್ದು ಈಗ 30 ಮಾರ್ಚ್ಗೆ ಈ ಒಂದು ನಮ್ಮ ಮಣ್ಣಲ್ಲಿ, ನಮ್ಮೂರಲ್ಲಿ ಇಂಥ ಒಂದು ಚರಿತ್ರೆ ಇದೆ, ಇದರೊಂದು ಅರಿವು ಮೂಡಿಸುವ ನಿಟ್ಟಿನಲ್ಲಿ ಒಂದು ಈಗ ಈ ಪುಸ್ತಕ ಆಗಿದೆ ಅಲ್ಲ, ಈಗ ಇದರ ಕನ್ನಡ ಅನುವಾದವೂ ಆಗ್ತಾ ಇದೆ. ಒಂದು ಕಿರು ಈ ಪುಸ್ತಕ ಅದೇ ಒಂದು ಸಣ್ಣ ಒಂದು 10-20 ಪೇಜಸ್ ಇದೆ ಈ ಪುಸ್ತಕ, ಈ ಬುಕ್ ಒಂದು ಡಿಜಿಟಲ್ ಫಾರ್ಮ್ಯಾಟ್ನಲ್ಲಿ. ಈಗ ನಾಡ್ದ ಮಧ್ಯಾಹ್ನ ಒಂದು ಮಹಾಪೂಜೆಯ ಟೈಮ್ನಲ್ಲಿ ಒಂದು ರಿಲೀಸ್ ಮಾಡೋದು. ಇದು ಇವತ್ತು ಮಧ್ಯಾಹ್ನ ಮಹಾಪೂಜೆಯ ಟೈಮಿಗೆ ಇದು ಇವತ್ತು ನಿಮ್ಮ ಎದುರಲ್ಲಿ ಅದರ ಕವರನ್ನು ನಾನೀಗ ಬಿಡುಗಡೆ ಮಾಡ್ತಾ ಇರುವಂಥದ್ದು. ಈ ರೀತಿಯ ಕಿರು ಪುಸ್ತಕ, ಈ ಪುಸ್ತಕ, ಈ ಬುಕ್ 10-20 ಪೇಜಸ್ ಅಷ್ಟೇ. ಇದರದ್ದು ಫೋಟೋ ಇಲ್ಲ, ಹಾರ್ಡ್ ಕಾಪಿ ಕೇಳ್ತಿರೋದಲ್ಲ ನೀವಿಲ್ಲ, ನಾನೀಗ ಡಿಜಿಟಲ್ ಇದೆ ವಾಟ್ಸಪ್ ಕಳಿಸ್ತೀನಿ. ಇದು ಈ ರೀತಿಯ ಕವರ್, ಅಂದರೆ ಪುತ್ತೂರಿನಲ್ಲಿ ಅಂದು ನಡೆದದ್ದು ಏನು ಅಂತ ಹೇಳುವಂಥದ್ದು. 30 ಮಾರ್ಚ್ 1837 ಒಂದು ಗದ್ದೆಯಲ್ಲಿ ಜನರೆಲ್ಲ ಊರ ಜನರೆಲ್ಲ ಸೇರಿ. ಇದು ಕಾಲ್ಪನಿಕ ಚಿತ್ರ. ನೀವು ಆ ಕಾಲದ ಬಗ್ಗೆ ಒಂದು ಒಳ್ಳೆಯ ಪ್ರಶ್ನೆಯನ್ನು ಕೇಳಿದಿರಿ. ನೀವು ಆ ಕಾಲದ ಬಗ್ಗೆ ನೀವು ಮಾತಾಡೋದಾದ್ರೆ ಇದು ಒಂದೇ ದಾಖಲೆಯಿಂದ ಸಿಕ್ಕಿರುವಂತಹ ಚಿತ್ರ. ಈಗ ಬರಹ ನಾನಿಗೆ ತೋರಿಸಿದೆ ನೋಡಿ, ಆ ಕೋರ್ಟ್ ಮಾರ್ಷಲ್ ಅದೆಲ್ಲ ಇದೆ. ಬಟ್ ನೀವು ಈಗ ಅನೇಕರು ಕೇಳಿದ್ದಾರೆ ನನಗೆ ಈ ಪುಸ್ತಕದ ಬಿಡುಗಡೆ ನಂತರ, ಅಪಘಾತ ಸ್ವಾತಂತ್ರ್ಯ ಹೋರಾಟಗಾರನ ಫೋಟೋದಲ್ಲ ಉಂಡೆ, ಅಕ್ಲ ಡೇಟ್ ಆಫ್ ಬರ್ತ್ ಉಂಡೆ ಅಂತ ಅನೇಕರು ಕೇಳಿದ್ದಿದೆ. ಬಟ್ ಸಿಕ್ಕಿರುವಂಥದ್ದು ಇದು ಒಂದೇ. ಇದು ಕೂಡ ಇದು ಡ್ಯಾನಿಯಲ್ ಅಂತ ಹೇಳುವವರು 1837ನಲ್ಲಿ ಈ ಚಿತ್ರನ ರಚನೆ ಮಾಡಿರುವಂಥದ್ದು. ಅಂದರೆ ಎಲ್ಲ ಹೋರಾಟಗಾರರನ್ನು ನೋಡಿ ಅವರು ಈ ಚಿತ್ರನ ರಚನೆ ಮಾಡಿದ್ರು. ಇದು ನನಗೆ ಈ ಪುಸ್ತಕದ ಕನ್ಕ್ಲೂಷನ್ನೇ ಈ ಚಿತ್ರದ ಬಗ್ಗೆ ಇರುವಂಥದ್ದು. ಇದು ನ್ಯಾಷನಲ್ ಆರ್ಮಿ ಮ್ಯೂಸಿಯಂ UK ಸಿಕ್ಕಿರುವಂಥದ್ದು ನನಗೆ. ಅದನ್ನು ನಾನು ಪುಸ್ತಕದ ಪೇಜ್ ನಂಬರ್ 197 ಮೆನ್ಷನ್ ಮಾಡಿದೆ. ಅಲ್ಲೊಬ್ಬರು ಜಸ್ದೀಪ್ ಸಿಂಗ್ ಅಂತ ಅಲ್ಲಿಯ ಬ್ರಿಟಿಷ್ ಸರ್ಕಾರದ ಎಂಪ್ಲಾಯಿ ಅವರು ಇದನ್ನು ಒಂದಿಷ್ಟು ಕೋಆರ್ಡಿನೇಷನ್ ಮಾಡಿದ್ದಾರೆ. ಜಮಾಬಂದಿ ಕೇವಲ ಪುತ್ತೂರು ಫೋಕಸ್ ಆಗಿ ಮಾತ್ರ ಈ ಪುಸ್ತಕ ಇರುವುದು. ರಾಮಯ್ಯ ಗೌಡ್ರಂತವರು ಈಗ ದಾಖಲೆಯಲ್ಲಿ ಇರುವಂಥದ್ದು ಸರ್. ಇಲ್ಲಿ ದ ಕನ್ಸಲ್ಟೇಷನ್ ಟು ಅಟ್ಯಾಕ್ ಬೆಳ್ಳಾರಿ ಪೇಟ್ ವಾಸ್ ಹೆಲ್ಡ್ ಬೈ ಕೆ ರಾಮಯ್ಯ ಗೌಡ ಅಂತ ಒಂದು ಮೆನ್ಷನ್ ಇದೆ ದಾಖಲೆಯಲ್ಲಿ. ಅದು FC ಬ್ರೌನ್ ಅವರು ಬರೀತಾರೆ ಅದನ್ನು. ಅದು ಒಂದು ಭಾಗ. ಆದರೆ ನಂತರದಲ್ಲಿ ಈಗ ಒಬ್ಬರ ಹೆಸರು ಬಿಟ್ಟು ಹೋಗಿದೆ, P ಅಂತಪ್ಪ ಶೆಟ್ಟಿ ಅಂತ ಒಂದು ಹೆಸರಿದೆ ಇದರಲ್ಲಿ. ಈಗ ಅವರು ನಂದವರ ಬಂಗಾರ ರಿಲೇಟಿವ್ ಅಂತ ಹೇಳುವಂಥದ್ದು ಇಂಗ್ಲೀಷ್ನಲ್ಲಿ ಮೆನ್ಷನ್ ಇದೆ. ಸೊ P ಅಂತಪ್ಪ ಶೆಟ್ಟಿ ಅವರು ಬಹಳ ಇಲ್ಲಿ ಕೋಆರ್ಡಿನೇಷನ್ ಮಾಡಿದ್ರಂತೆ, ಬಹಳ ಒಂದಿಷ್ಟು ಹೋರಾಟ ನಡಿಬೇಕು ಅಂತ ಭಾರಿ ಸಪೋರ್ಟ್ ಕೊಟ್ಟದ್ದು. ಒಂದಿಷ್ಟು 200 ಜನರ ಬೆಂಬಲವನ್ನು ಅವರೇ ಸೇರಿಸಿರುವಂಥದ್ದು ಇದೆ. ಸ್ಪೆಲ್ಲಿಂಗ್ ಇವತ್ತು PUTTUR ಬರೀತಾರೆ. ಬ್ರಿಟಿಷರು ಅನೇಕ ಕಡೆಗಳಲ್ಲಿ POOTTOR ಪೂತೂರ್ ಅಂತ, ಅಂದರೆ ಅವರ ಪ್ರೊನೌನ್ಸಿಯೇಷನ್ಗಳನ್ನು ಪೂತೂರ್ ಅಂತ. ಸೊ ದಾಖಲೆಗಳು ಹೊರಗಿನ ಪ್ರಭಾವದಿಂದ ಬಂದಂತಹ ಒಂದು ಶಬ್ದ ಅಂತ ಬಂದಿದ್ದಲ್ಲ. ಅದು ಹಿಂದಿನಿಂದಲೇ ಅಮರ ಸುಳ್ಯ ಮಾಗಣಿ ಅಂತಲೇ ಅದರ ಒರಿಜಿನಲ್ ಅಂತ ಹೇಳಿದ್ರೆ ಮೂಲ ಹೆಸರು ಅಮರ ಸುಳ್ಯ ಮಾಗಣಿ. ಅದರಲ್ಲೂ ಕೂಡ ಸರ್ ಈ ಬ್ರಿಟಿಷರ ಟೈಮಲ್ಲಿ 1947ವರೆಗೆ SULYA ಅಂತಲೇ ಎಲ್ಲ ಬ್ರಿಟಿಷ್ ಈಸ್ಟ್ ಇಂಡಿಯಾ ಕಂಪನಿ ರೆಕಾರ್ಡ್ನಲ್ಲೂ ಬ್ರಿಟಿಷ್ ರಾಜ್ ರೆಕಾರ್ಡಲ್ಲೂ SULY ಅಂತಲೇ ಇರೋದು. ಸ್ವಾತಂತ್ರ್ಯ ಸಿಕ್ಕ ನಂತರ SULLIA ಅಂತ ಆಗಿದೆ ಸ್ಪೆಲ್ಲಿಂಗ್. ಖಾಲಿ ಸುಳ್ಯ ತಾಲೂಕು ಅದು ಸ್ವಲ್ಪ ಉಳ್ಕೊಂಡಿದೆ ಅಂತ ಅಷ್ಟೇ, ಅದೊಂದು ಉಳ್ಕೊಂಡಿದೆ ಅಂತ ಅಷ್ಟೇ. ನನ್ನ ಹೆಸರು ಅನಿಂದಿತ್ ಗೌಡ ಕೊಚ್ಚಿಬಾರಿಕೆ ಅಂತ. ಈ ರಿಕಾಲಿಂಗ್ ಅಮರ ಸುಳ್ಯ ಪುಸ್ತಕದ ಲೇಖಕ ನಾನು. ನಮ್ಮದು ಸುಳ್ಯ ಪುತ್ತೂರಿನ ಆ್ಯಕ್ಚುಲಿ ನಡುಭಾಗದಲ್ಲಿ ಬರುವಂಥದ್ದು. ಆಚೆ ಕುಳ್ತಿಗೆ ಗ್ರಾಮವಲ್ಲ, ಈಚೆ ಐವರ್ನಾಡು ಅಲ್ಲ, ಬೆರ್ಲಾಪಾಡಿ.
ನೀವೇನು ಮಾಡ್ತಾ ಇದ್ದೀರಿ? ನಾನು ನಂದೆಲ್ಲ ಅಪ್ಬ್ರಿಂಗಿಂಗ್ ಎಜುಕೇಷನ್ ಎಲ್ಲ ಮಂಗಳೂರಲ್ಲೇ ಆಗಿರುವಂಥದ್ದು. ಸೊ ನಂದು ನಿಟ್ಟೆ ಸ್ಟೂಡೆಂಟ್, ನಾನು ನಿಟ್ಟೆಯಲ್ಲಿ ಮಾಸ್ ಕಮ್ಯುನಿಕೇಷನ್, ನಾನು ಮೀಡಿಯಾ ಗ್ರಾಜ್ಯುಯೇಟ್. ಅದರೊಟ್ಟಿಗೆ ನಮ್ಮ ಬ್ಯಾಚುಲರ್ ಡಿಪಾರ್ಟ್ಮೆಂಟ್ನಲ್ಲಿ ಫಸ್ಟ್ ಟೈಮ್ ಒಂದು ರಿಸರ್ಚ್ ಮಾಡುವ ಒಂದು ಯೋಗ ಕೂಡ ಒದಗಿತ್ತು ಅಲ್ಲಿ. ಯೂಶಲಿ ರಿಸರ್ಚ್ ಮಾಡಬೇಕಾದ್ರೆ ಮಾಸ್ಟರ್ಸ್ ಆಗಬೇಕು, ಬಟ್ ಇದು ಅಂಡರ್ ಗ್ರಾಜ್ಯುಯೇಟ್ ಟೈಮಲ್ಲಿ ಒಂದು ಥೀಸಿಸ್ ಕೂಡ ನಾನು ಸಬ್ಮಿಟ್ ಮಾಡಿದ್ದೇನೆ. ಅದು ನೇರವಾಗಿ ಈ ಟಾಪಿಕ್ ಬಗ್ಗೆ ಅಲ್ಲ, ಅದರ ಟೈಟಲ್ ಟ್ರೆಡಿಷನಲ್ ಇಂಡಿಯನ್ ಮಾರ್ಷಲ್ ಸೊಸೈಟಿ ಅಂತ. ಅಂದರೆ ನಮ್ಮ ಭಾರತದಲ್ಲಿರುವಂಥ ಯೋಧ ಪರಂಪರೆಗಳಂಥ ಸಮುದಾಯ ಅಂತಲ್ಲ, ಒಂದಿಷ್ಟು ಗುಂಪುಗಳು. ಈಗ ನಿಹಾಂಗರು, ಕೊಡವರು, ಈಗ ಗೌಡ ಅಂತ ಹೇಳುವಂಥದ್ದು ಆಧುನೀಕರಣ. ನೀವು ಕಲ್ಲಿನ ಕೆತ್ತನೆಗಳಲ್ಲಿ ನೋಡಿದರೆ ಅದು ಗಾವುಂಡ ಅಂತ ಇರುವಂಥದ್ದು, ಈಗ ಗೌಡ ಅಂತ ಆಗಿದೆ. ಸೊ ಇಂತಹ ಒಂದಿಷ್ಟು ವಿಷಯಗಳ ಬಗ್ಗೆ ನನ್ನ ರಿಸರ್ಚ್ ಟಾಪಿಕ್ ಇರುವಂಥದ್ದು. ಸೊ ಮತ್ತು ಈಗ ನಾನು ಸದ್ಯ ಪ್ರಸ್ತುತ ಇಲ್ಲಿ ನಮ್ಮ ಬಳುವಾರಲ್ಲಿರುವ ವೆಬ್ ಪೀಪಲ್ನಲ್ಲಿ ನಾನು ಕಂಟೆಂಟ್ ಆ್ಯಂಡ್ ಸ್ಟ್ರಾಟಜಿ ಸ್ಪೆಷಲಿಸ್ಟ್ ಆಗಿ ರೀಸೆಂಟಾಗಿ ನಾನೀಗ ವರ್ಕ್ ಜಾಯ್ನ್ ಆಗಿದೆ. ಸದ್ಯ ಈಗ ಊರು ಸೈಡೇ ಇದ್ದೇನೆ. ಅಂದರೆ ಬೆಳ್ಳಾರಿಯಲ್ಲಿ ಕೂಡ ಮೊನ್ನೆ ಶಂಕುಸ್ಥಾಪನೆ ಆಗಿ ಸ್ವಲ್ಪ ಸದ್ಯದ ಫೋಕಸ್ ಆಚೆ ಅದೊಂದು ಒಳ್ಳೆಯದರಲ್ಲಿ ನೆರವೇರಬೇಕು, ಮತ್ತು ಒಂದಿಷ್ಟು ಬ್ರಿಟಿಷರ ಸಂಪರ್ಕ ಇರುವ ಕಾರಣ ಕೂಡ ಇಲ್ಲಿ ಏನೇನು ನಡೀತದೆ ಅವರ ಜೊತೆ ಸಂಭಾಷಣೆಯಲ್ಲಿ ಮಾತಾಡ್ತಾರೆ. ಹಾಂ, ಸರ್ ಈಗ ನಮ್ಮ ಒಂದು ಅಮರ ಸುಳ್ಯ ಮಾಗನಲ್ಲಿ, ಈಗ ಸುಳ್ಯ ತಾಲೂಕು ಅಂತ ಹೇಳುವ ನಾವು, ಇಲ್ಲೊಂದು ಇಷ್ಟು ದೊಡ್ಡ ಒಂದು ಚರಿತ್ರೆ ಇದೆ. ಬ್ರಿಟಿಷರು ನೆನಪಿಟ್ಕೊಂಡಿದ್ದಾರೆ. ಯಾಕಂದರೆ ನನ್ನ ಒಂದು ಮೊದಲಿನ ಸಂಭಾಷಣೆಗಳಲ್ಲಿ ಬ್ರಿಟಿಷರ ಜೊತೆ ನಾನು ಕೇಳ್ತಿದ್ದೆ, ಐ ಆಮ್ ಫ್ರಮ್ ಸುಳ್ಯ, ಐ ಆಮ್ ಫ್ರಮ್ ಸಚ್ ಅ ಪ್ಲೇಸ್, ಐ ಆಮ್ ಫ್ರಮ್ ಸಚ್ ಅ ಫ್ಯಾಮಿಲಿ ಹಿಯರ್ ಆ್ಯಂಡ್ ಐ ಹರ್ಡ್ ಫ್ರಮ್ ಮೈ. ಈಗ ನನ್ನ ಅಜ್ಜಿ ಏನೋ ಮಾತಾಡ್ತಿದ್ರಂತೆ ಇದನ್ನು ಅಡಿಗೆ ಮಾಡ್ತಿರುವಾಗ. ನಮ್ಮ ಮನೇಲಿ ಬೋಮಿಂಗ್ ಒಂದು ಕೋವಿ ಉಳ್ಕೊಂಡಿದೆ. ಇದೆಲ್ಲ ಫೋಟೋ ಸಮೇತ ನಾನು ಪುಸ್ತಕದ ಸ್ಟಾರ್ಟಿಂಗ್ನಲ್ಲೇ ಹಾಕಿರುವಂಥದ್ದು. ಸೊ ಪ್ರತಿಯೊಂದು ಚಾಪ್ಟರ್ನಲ್ಲೂ ನನಗೆ 4 ವರ್ಷ ಬೇಕಾಗಿದೆ ಇದು ಈ ಹಂತಕ್ಕೆ ಬರಬೇಕಾದ್ರೆ. ಪ್ರತಿಯೊಂದು ಚಾಪ್ಟರ್ನಲ್ಲೂ ಫೋಟೋ, ತಪ್ಪಿದ್ದಲ್ಲಿ ರೆಕಾರ್ಡ್, ಸಾಧ್ಯ ಆದಲ್ಲಿ 2, ಆ ರೀತಿಯ ಫಾರ್ಮೆಟಲ್ಲಿ ಹೋಗಿದ್ದಾನೆ. ಒಂದೊಂದು ವಿಷಯ ಪ್ರಸ್ತಾಪಿಸೋದಕ್ಕಾದ್ರೆ ಹಿಂದೆ ಒಂದಿಷ್ಟು ಬಲ ಇದ್ದು ಮಾತಾಡ್ತಿರೋ. ಈಗ ಈ ವಿಷಯಕ್ಕೆ ಬರುವಾಗ ಒಂದು ಆ ಚರಿತ್ರೆ ನೆನಪುಳಿಬೇಕು ಅಂತ ಹೇಳುವಂಥದ್ದು. ಮತ್ತೆ ಅಲ್ಲಿ ಇಷ್ಟು ದೊಡ್ಡ ಚರಿತ್ರೆ ಇರುವಾಗ ಸುಳ್ಯದಲ್ಲಿ ಈಗ ಕೆಲವು ಕಡೆ ಕೋವಿಗಳು ಉಳ್ಕೊಂಡಿದೆ ಬಿಟ್ಟರೆ ಬೆಳ್ಳಾರಿಯಲ್ಲಿ ಏನು ಇಲ್ಲ ನೋಡಿ ಆ ರೀತಿ ಹೇಳುವಂಥದ್ದು. ಅಂದರೆ ಈಗ ಕದ್ರಿಯಲ್ಲಿ ವಾರ್ ಮೆಮೋರಿಯಲ್ ಇದೆ, ಡೆಲ್ಲಿಯಲ್ಲಿ ನ್ಯಾಷನಲ್ ವಾರ್ ಮೆಮೋರಿಯಲ್ ಇದೆ, ಚೆನ್ನೈಯಲ್ಲಿ ವಾರ್ ಮೆಮೋರಿಯಲ್ ಇದೆ. ನಮ್ಮೂರಲ್ಲೊಂದು ವಾರ್ ಮೆಮೋರಿಯಲ್ ಕೇಳ್ತಾ ಇರುವಂಥದ್ದು. ಒಂದು ಪ್ರತ್ಯೇಕ ಸ್ಮಾರಕವೋ ಕೇವಲ ಇದರದ್ದು ಅಥವಾ ಒಂದು ಜಾತಿದು ಆ ರೀತಿಯಲ್ಲ, ಒಂದು ವಾರ್ ಮೆಮೋರಿಯಲ್. ಅದೇ ಅಲ್ಲಿ ಒಂದು ವಾರ್ ಮೆಮೋರಿಯಲ್ ಫ್ಯೂಚರ್ನಲ್ಲಿ ಇಂಥದ್ದೊಂದು ಇಲ್ಲಿ ಘಟನೆ ನಡೆದಿದೆ ಅಂತ ಹೇಳುವಂಥದ್ದು ಕೋಮೆಮೊರೇಟ್ ಮಾಡುವಂಥ ನಿಟ್ಟಿನಲ್ಲಿ ಒಂದು ವಾರ್ ಮೆಮೋರಿಯಲ್ ಆಗಬೇಕು ಅಂತ ಹೇಳುವಂಥದ್ದು. ಈ ನ್ಯಾಷನಲ್ ವಾರ್ ಮೆಮೋರಿಯಲ್ ಇದೆಲ್ಲ ಅದರ ಲೈನ್ಸ್ನಲ್ಲಿ. ಓಕೆ ಹೌದು, ಅದು ಮೆನ್ಷನ್ ಇದೆ ರಾಮೇಗೌಡರ ಚಾಪ್ಟರ್ನಲ್ಲಿ. ಉಪ್ಪಿನಂಗಡಿ ಮಂಜ ಅಂತ ಇದೆ. ಅವ್ರ ಆಚೆ ಕಲ್ಯಾಣಪುರನ್ ಕರ್ಕೊಂಡು ಬರೋ ದಾಖಲೆ ಸಮೇತ ಇದರಲ್ಲಿ ಉಲ್ಲೇಖ ಇದೆ. ಸೊ ಓಕೆ, ಈ ವಿಷಯಕ್ಕೆ ಬರುವಾಗ ಅದೇ ಸರ್, ಈ ವಿಷಯಕ್ಕೆ ಬರುವಾಗ ಬೆಳ್ಳಾರಿಯಿಂದ ಅವರು ಸ್ಪ್ಲಿಟ್ ಆಗ್ತಾರೆ. ಆ್ಯಕ್ಚುಲಿ ಸೂಬ್ರಾಯ ಅಂದರೆ ಸುಬ್ರಾಯ ಹೆಗಡೆ, ಸೂಬ್ರಾಯ SOOBRAY, ಸೂಬ್ರಾಯ ಕಾಸರಗೋಡು. ಮತ್ತು ಇಲ್ಲಿ 2 ಅಪ್ಪೇಗೌಡರು ಬರ್ತಾರೆ. ಗುಡ್ಡೆಮನೆ ಅಪ್ಪೇಗೌಡರು ಅಂತ ಕೇಳ್ತೇವೆ ನಾವು, ಮತ್ತು ಕೂಜುಗೋಡು ಕಟ್ಟೆಮನೆ ಅಪ್ಪೇಗೌಡರು ಅಂತ. ಲೆಕ್ಕದಲ್ಲಿ ಮಹಾರಾಜಶ್ರೀ ಕೂಜುಗೋಡು ಕಟ್ಟೆಮನೆ ಅಪ್ಪೇಗೌಡರು ಅಂತ ಅವರ ಪೂರ್ಣ ಹೆಸರು. ಅವರಿಗೆ ಆ ಮನೆಯವರಿಗೆ ಮಾತ್ರ ಮಹಾರಾಜಶ್ರೀ ಅಂತ ಟೈಟಲ್ ಇದ್ದಿದ್ದು. ಅವರ ನೇತೃತ್ವದ ತಂಡ ಬಿಸಿಲೆ ಘಾಟ್ ಮುಖಾಂತರ ಹೋಗಿ ಮಡಿಕೇರಿ ಕೋಟೆಯನ್ನು ರೀಕ್ಯಾಪ್ಚರ್ ಮಾಡೋ ಒಂದು ಮಿಷನ್ ಇತ್ತಂತೆ. ಅದನ್ನು ಪಾಂಡವಪುರದಿಂದ ಬಂದ ಕರ್ನಲ್ ವಿಲಿಯಮ್ಸನ್ನ ತಂಡ ಅವರನ್ನು ಕಾಡಿನಲ್ಲಿ ದುರಂತ ಅಂತ್ಯ ಆಗ್ತದೆ. ಮತ್ತು ಒಂದಿಷ್ಟು ತಂಡ ಈಚೆ ಮಂಗಳೂರು ಕಡೆ ಬರ್ತಾರೆ, ಒಂದಿಷ್ಟು ಆಚೆ ಸ್ಪ್ಲಿಟ್ ಆಗಿ ಆಚೆ ಹೋಗ್ತಾರೆ. ಆ ರೀತಿಯಲ್ಲಿ ಅವರು ಬೆಳ್ಳಾರಿಯಲ್ಲಿ ಆ ವಿರೋಧ ಅಥವಾ ಪ್ರತಿಭಟನೆ ಸೂಚಕ ಮಾಡ್ತಾರಲ್ಲ, ಅವರ ಒಟ್ಟಿನಲ್ಲಿ ಅವರಿಗೆ ಪುತ್ತೂರಿಗೆ ಬಂದು ಅಟ್ಯಾಕ್ ಮಾಡ್ಬೋದಿತ್ತು ಆ ದಿನ, ನೀವು ಈ ದಾಖಲೆಗಳನ್ನು ನೋಡಿದರೆ. ಬಟ್ ಹಾಗೆ ಮಾಡಿದರೆ ಖಂಡಿತ ಸೋಲ್ತಿದ್ರು. ಬ್ರಿಟಿಷರು ದಯೆ ಇಲ್ಲದೆ ಕಂಡವರಿಗೆ ಗುಂಡಾಗ್ತಿದ್ರು. ಅದಕ್ಕೋಸ್ಕರ ಅವರನ್ನು ಡಿಸ್ಟ್ರಾಕ್ಟ್ ಮಾಡಲಿಕ್ಕೆ ನೀವು ಸರ್ ಹೇಳಿದ ಮಾತಿಗೆ ಪೂರಕವಾಗಿ ಕ್ಯಾಪ್ಟನ್ ಲೇ ಹಾರ್ಡಿ ಅವರ ಡೈಲಾಗೆ ಉಲ್ಲೇಖ ಇದೆ. ಅವರಿಗೆ ಯಾರೋ ಮಾಹಿತಿ ಕೊಡ್ತಾರಂತೆ, ಇವರು ಕೆಲವರು ಸಂಪಾಜೆಗೆ ಬಂದಿದ್ದಾರೆ ಅಂತ. ಬರುವಾಗ ಅವ್ರು ಬರೀತಾರೆ, ದೇರ್ ವಾಸ್ ನೋ ಸೈಟ್ ಆಫ್ ರೆಬೆಲ್ಸ್, ಐ ಹ್ಯಾವ್ ನಾಟ್ ಫೌಂಡ್ ದೆಮ್, ವೇರ್ ಹ್ಯಾವ್ ದೆ ಗಾನ್ ಅಂತ ಸ್ವಲ್ಪ ಉರಿಯಲ್ಲಿ ಅವರು ಬರೆದಂತಹ ಒಂದಿಷ್ಟು ಇದು ಇದೆ. ಸೊ ಅವರು ಸ್ಪ್ಲಿಟ್ ಆಗಿ ಅವ್ರು ಹೋಗ್ತಾರೆ. ಅಂದರೆ ಮೂಲ ಉದ್ದೇಶ ಬ್ರಿಟಿಷರ ಕೈಗೆ ಸಿಗಬಾರ್ದು ಅಂತ ಹೇಳುವಂಥ, ಬ್ರಿಟಿಷರನ್ನ ಡಿಸ್ಟ್ರಾಕ್ಟ್ ಮಾಡಿ. ಪುತ್ತೂರಿಗೆ ಬಂದಿದ್ದಾರೆ ಅಂತ ಹೇಳುವಂಥಕ್ಕೆ ಈಸ್ಟ್ ಇಂಡಿಯಾ ಕಂಪನಿ ಬೋರ್ಡ್ ಆಫ್ ಡೈರೆಕ್ಟರ್ಸ್ ಇದೆ. ನಿಮಗೆ ಅದು ಇನ್ನೂ ಸ್ಟ್ರಾಂಗ್ ಆಗಬೇಕು ಅಂತ ಹೇಳಿದ್ರೆ ಈಗ ಏಷ್ಯಾಟಿಕ್ ಜರ್ನಲ್ ಇದೆ, ಕ್ಯಾಲ್ಕಟ್ಟಾ ರಿವ್ಯೂ ಇದೆ, FC ಬ್ರೌನದ್ ಇದೆ. ಸೊ ಮೇಯ್ನ್ ಆಗಿ ಈಸ್ಟ್ ಇಂಡಿಯಾ ಕಂಪನಿಯ ಬೋರ್ಡ್ ಆಫ್ ಡೈರೆಕ್ಟರ್ಸ್, ಅಂದರೆ ಈಗ ನಮಗೆ ಅಧಿಕೃತ ಆಗ ಸರ್ಕಾರ ನಡೆಸ್ತಿದ್ದವರಲ್ಲ, ಅವರ ಲೆಟರ್ನಲ್ಲೇ ಫಸ್ಟ್ 3 ಪಾಯಿಂಟ್ಗಳಲ್ಲೇ ಪುತ್ತೂರು ಇದು ಮೆನ್ಷನ್, ದೇವಸ್ಥಾನದ ಮೆನ್ಷನ್ ಸಮೇತ ಇದೆ. ಸುದ್ದಿ ಚಾನಲ್, ಕ್ಷಣ ಕ್ಷಣದ ಸುದ್ದಿಗಾಗಿ.